ನಮಸ್ಕಾರ ಸ್ನೇಹಿತರೆ. ಶಿವನು ತನ್ನ ಶೇಷನಾಗವನ್ನು ಬಿಟ್ಟ ಸ್ಥಳ ಇದು. ಪಾರ್ವತಿ ದೇವಿಗೆ ಶಿವನು ಅಮರತ್ವದ ಕತೆ ಹೇಳಿದ ಸ್ಥಾನವಿದು. 2 ಜೋಡಿ ಪಾರಿವಾಳಗಳು ಅಮರತ್ವವನ್ನು ಪಡೆದಂತಹ ಪುಣ್ಯಕ್ಷೇತ್ರ ಇದು. ಒಬ್ಬ ಮುಸಲ್ಮಾನ ಹುಡುಗ ಈ ಶಿವನ ಗುಹೆಯನ್ನು ಕಂಡುಹಿಡಿದಿದ್ದು. ಹಿಮದಿಂದ ಕೂಡಿದ ಶಿವಲಿಂಗಕ್ಕೆ ಅಲ್ಲಿನ ಭಕ್ತರು ಬರ್ಫಾನಿಯಾ ಎಂದು ಕರೆಯುತ್ತಾರೆ. ಹಾಗಾದರೆ ಈ ದೇವಸ್ಥಾನ ಎಲ್ಲಿದೆ? ಈ ಶಿವಲಿಂಗ ಎಲ್ಲಿದೆ? ಅದರ ಮಹಿಮೆ ಏನು? ಅದರ ವಿಶೇಷತೆ ಏನು? ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅಮರನಾಥ್ ಹಿಂದೂ ಧರ್ಮದ ದೇವ ಶಿವನಿಗೆ ಸಮರ್ಪಿತವಾಗಿದೆ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿರುವ ಈ ಒಂದು ಗುಹೆ ದೇವಾಲಯ ಸುಮಾರು 5,000 ವರ್ಷಗಳಷ್ಟು ಹಳೆಯದೆಂದು ನಂಬಲಾಗಿದೆ. ಈ ದೇವಾಲಯವು ಹಿಂದೂ ಪುರಾಣದಲ್ಲಿ ಮಹತ್ವವನ್ನು ಹೊಂದಿದೆ. ಗುಹೆಯೊಳಗೆ ಮಂಜಿನ ಗಡ್ಡೆಯೊಂದು ಲಿಂಗದ ಆಕಾರವನ್ನು ಹೊಂದಿದ್ದು ಇದನ್ನು ಇಲ್ಲಿ ಪೂಜಿಸಲಾಗುತ್ತದೆ. 3,888 ಮೀಟರ್ ಎತ್ತರದಲ್ಲಿರುವ ಈ ದೇವಾಲಯವು ಕಾಶ್ಮೀರದ ರಾಜಧಾನಿ ಶ್ರೀನಗರದಿಂದ ಸುಮಾರು 141 ಕಿಲೋಮೀಟರ್ ದೂರದಲ್ಲಿದೆ. ಅಮರನಾಥ್ ಪದದ ಅರ್ಥ ಅಮರ್ ಎಂದರೆ ಚಿರಂಜೀವಿ, ಹಾಗೆ ನಾಗ್ ಎಂದರೆ ದೇವರು ಎಂದರ್ಥ. ಈ ಪದಗಳಿಂದಲೇ ಆಗಿರೋದು ಅಮರನಾಥ್. ಪರಶಿವನು ತನ್ನ ಪತ್ನಿ ಪಾರ್ವತಿಗೆ ಅಮರತ್ವದ ಕಥೆಯನ್ನು ಹೇಳಿದ ಸ್ಥಳ ಇದಾಗಿದೆ ಎಂದು ನಂಬಲಾಗಿದೆ. ಈ ಸ್ಥಳದಲ್ಲೇ ಶಿವನು ಪಾರ್ವತಿಗೆ ಸೃಷ್ಟಿ ಮುಗಿದ ನಂತರವೂ ಬ್ರಹ್ಮ, ವಿಷ್ಣು, ಮಹೇಶ್ವರರು ಯಾಕೆ ಅಮರರಾಗಿರುತ್ತಾರೆ ಎಂದು ಸಂಪೂರ್ಣವಾಗಿ ಸವಿಸ್ತಾರವಾಗಿ ಹೇಳಿದಂತಹ ಸ್ಥಾನವಿದು. ನಿಲ್ಮತ ಪುರಾಣ ಮತ್ತು ಶಿವ ಪುರಾಣಗಳಲ್ಲಿ ಪಾರ್ವತಿಯು ಶಿವನಿಗೆ ಕೇಳಿದ ಪ್ರಶ್ನೆಯ ಕುರಿತು ಇಲ್ಲಿ ಉಲ್ಲೇಖಿಸಲಾಗಿದೆ. ಪಾರ್ವತಿ ದೇವಿಯು ಅಮರನಾಥ ಗುಹೆಯಲ್ಲಿ ಒಮ್ಮೆ ಶಿವನಲ್ಲಿ ಕುತ್ತಿಗೆಗೆ ರುಂಡಮಾಲೆಯನ್ನು ಧರಿಸುತ್ತೀರಿ, ಯಾರ ತಲೆಬುರುಡೆಗಳು, ಯಾವ ಕಾರಣಕ್ಕಾಗಿ ನೀವು ಧರಿಸುತ್ತೀರಿ ಎಂದು ಪ್ರಶ್ನೆ ಕೇಳುತ್ತಾಳೆ. ಆಗ ಶಿವನು, ನೀವು ಎಷ್ಟು ಬಾರಿ ಈ ಬ್ರಹ್ಮಾಂಡದಲ್ಲಿ ಜನಿಸುತ್ತೀರಿ ಹಾಗೂ ನೀವು ಎಷ್ಟು ಬಾರಿ ಸಾವನ್ನಪ್ಪುತ್ತೀರಿ, ಆ ಸಮಯದಲ್ಲೆಲ್ಲ ನನ್ನ ಕುತ್ತಿಗೆಯಲ್ಲಿರುವ ರುಂಡಗಳು ಬೆಳೆಯುತ್ತವೆ ಎಂದು ಪಾರ್ವತಿಯ ಪ್ರಶ್ನೆಗೆ ಉತ್ತರ ನೀಡುತ್ತಾರೆ. ಶಿವನ ಉತ್ತರಕ್ಕೆ ಆಶ್ಚರ್ಯಗೊಂಡ ಪಾರ್ವತಿಯು, ನೀವು ಮಾತ್ರ ಅಮರರಾಗಿದ್ದೀರಿ, ಆದರೆ ನಾನೇಕೆ ಇನ್ನೂ ಅಮರರಾಗಿಲ್ಲ ಎಂದು ಪ್ರಶ್ನೆಯನ್ನು ಹಾಕುತ್ತಾಳೆ. ಆ ಸಂದರ್ಭದಲ್ಲಿ ಶಿವನು ಮಾತೆ ಪಾರ್ವತಿಗೆ ಅಮರತ್ವದ ಜ್ಞಾನವನ್ನು ನೀಡುತ್ತಿರುವಾಗ ಆ ಸಂದರ್ಭದಲ್ಲಿ ಅದೇ ಗುಹೆಯಲ್ಲಿ ಒಂದು ಜೋಡಿ ಪಾರಿವಾಳ ಕೂಡ ಅವರೊಂದಿಗೆ ಇದ್ದಿತ್ತು ಎಂಬ ನಂಬಿಕೆ ಇದೆ. ಶಿವನ ಬಾಯಿಂದ ಅಮರತ್ವದ ಕಥೆಯನ್ನು ಕೇಳಿದ ನಂತರ ಆ ಜೋಡಿ ಪಾರಿವಾಳಗಳು ಕೂಡ ಅಮರತ್ವವನ್ನು ಪಡೆದೆಂದು ನಂಬಲಾಗಿದೆ. ಇದೇ ಕಾರಣದಿಂದ ಇಂದಿಗೂ ಕೂಡ ಅಮರನಾಥ ಗುಹೆಯಲ್ಲಿ ಜೋಡಿ ಪಾರಿವಾಳಗಳು ಅಮರವಾಗಿವೆ ಹಾಗೂ ಇಲ್ಲಿ ಸದಾ ಇರುತ್ತವೆ. ಅಮರನಾಥ ಗುಹೆಯಲ್ಲಿ ಈ ದಂಪತಿ ಪಾರಿವಾಳಗಳನ್ನು ನೋಡಲು ಲಕ್ಷಾಂತರ ಜನರು ಇಲ್ಲಿ ಬರುತ್ತಾರೆ. ಈ ಪಾರಿವಾಳಗಳನ್ನು ನೋಡಿದವರು ಮೋಕ್ಷ ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಈ ಅಮರನಾಥ ಗುಹೆಯ ಬಗ್ಗೆ ಇನ್ನೊಂದು ಅತ್ಯಂತ ಆಶ್ಚರ್ಯಕರ ಸಂಗತಿ ಏನೆಂದರೆ, ಯಾವುದೇ ಹಿಮವನ್ನು ಕಟ್ಟಲು ಅಲ್ಲಿ ನೀರು ಇರಲೇಬೇಕು. ಹಿಮದ ಮೂಲ ನೀರಾಗಿದೆ, ಆದರೆ ಇಲ್ಲಿ ಶಿವಲಿಂಗವನ್ನು ಆವರಿಸಿರುವ ಹಿಮಕ್ಕೆ ನೀರು ಎಲ್ಲಿಂದ ಬರುತ್ತದೆ ಎನ್ನುವುದೇ ಒಂದು ಮೂಲ ಪ್ರಶ್ನೆಯಾಗಿದೆ. ನೀರಿನ ಮೂಲ ಯಾವುದೆಂದು ಕಂಡುಹಿಡಿಯಲು ಇಂದಿಗೂ ಕೂಡ ಯಾರಿಂದಲೂ ಸಾಧ್ಯವಾಗಿಲ್ಲ. ಈ ರಹಸ್ಯ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಪಾರ್ವತಿಗೆ ಅಮರನಾಥ ಗುಹೆಯಲ್ಲಿ ಅಮರತ್ವದ ರಹಸ್ಯವನ್ನು ತಿಳಿಸುವ ಮೂಲಕ ಮೊದಲು ಶಿವನು ತನ್ನ ಕುತ್ತಿಗೆಯಲ್ಲಿದ್ದ ಶೇಷನಾಗವನ್ನು ಶೇಷನಾಗ ಸರೋವರದಲ್ಲಿ ವಿಸರ್ಜಿಸುತ್ತಾರೆ. ಅನಂತನಾಗವನ್ನು ಅನಂತನಾಗ ಎಂಬ ಪ್ರದೇಶದಲ್ಲಿ ಹಾಗೂ ಹಣೆಯ ಮೇಲಿದ್ದ ಶ್ರೀಗಂಧವನ್ನು ಚಂದನಮಾಡಿಯಲ್ಲಿ ಬಿಟ್ಟಿದ್ದನೆಂದು ನಂಬಲಾಗಿದೆ. ಹೀಗೆ ತನ್ನ ದೇಹದಲ್ಲಿದ್ದ ಎಲ್ಲಾ ಜೀವಿಗಳನ್ನು ತನ್ನಿಂದಲೇ ತೆಗೆದು ಹಾಕಿ ಈ ಗುಹೆಯಲ್ಲಿ ಅಮರತ್ವದ ರಹಸ್ಯವನ್ನು ತಿಳಿಸಿದ್ದನೆಂದು ಹೇಳಲಾಗುತ್ತಿದೆ. ಅಮರನಾಥ್ ಗುಹೆ ಹಾಗೂ ಇಲ್ಲಿಯ ಲಿಂಗವನ್ನು ಕಂಡುಹಿಡಿದಂತಹ ರಹಸ್ಯ ತುಂಬಾ ರೋಚಕವಾಗಿದೆ. ಹಿಂದೆ ಒಂದು ದಿನ ಬೂಟಾ ಮಲ್ಲಿಕ್ ಎಂಬುವ ಮುಸ್ಲಿಂ ಕುರಿಗಾರ ಕುರಿಯನ್ನು ಮೇಯಿಸುತ್ತಿದ್ದಾಗ ತಾನು ಉಳಿದುಕೊಂಡಿದ್ದ ಸ್ಥಳದಿಂದ ತುಂಬಾ ದೂರ ಹೋಗಿಬಿಡುತ್ತಾನೆ. ಬೂಟಾ ಮಲ್ಲಿಕ್ ಸ್ವಭಾವತಃ ಬಹಳ ಸಭ್ಯ, ದಯೆ ಹೊಂದಿರುವನು ಹಾಗೂ ತುಂಬಾ ಬಡವನಾಗಿದ್ದ. ಅವನು ಕುರಿಯನ್ನು ಮೇಯಿಸುತ್ತಾ ಪರ್ವತವನ್ನು ಏರಿದಾಗ ಅಲ್ಲಿ ಸನ್ಯಾಸಿಯೊಬ್ಬರು ಭೇಟಿಯಾಗುತ್ತಾರೆ. ಆಗ ಸನ್ಯಾಸಿಯು ಬೂಟಾ ಮಲ್ಲಿಕ್ಕಿಗೆ
ಕಲ್ಲಿದ್ದಲು ತುಂಬಿದ ಪಾತ್ರೆಯನ್ನು ನೀಡುತ್ತಾರೆ. ಬೂಟ ಮನೆಗೆ ಬಂದು ಆ ಪಾತ್ರೆಯನ್ನು ನೋಡಿದಾಗ ಅದರಲ್ಲಿ ಕಲ್ಲಿದ್ದಲು ಬದಲು ಚಿನ್ನವಿತ್ತು. ನಂತರ ಬೂಟ ಮಲ್ಲಿಕ್ ಆ ಸನ್ಯಾಸಿಗೆ ಧನ್ಯವಾದಗಳನ್ನು ಹೇಳಲು ಮತ್ತೆ ಆ ಪ್ರದೇಶಕ್ಕೆ ಹೋಗುತ್ತಾನೆ. ಆದರೆ ಆ ಸನ್ಯಾಸಿಯು ಅಲ್ಲಿ ಕಾಣುವುದಿಲ್ಲ. ಅದರ ಬದಲು ಆ ಸ್ಥಳದಲ್ಲಿ ಗುಹೆ ಒಂದರಲ್ಲಿ ಶಿವಲಿಂಗ ಕಾಣುತ್ತದೆ. ಬೂಟ ಮಲ್ಲಿಕ್ ಆ ಗುಹೆಯೊಳಗೆ ಹೋಗಿ ನೋಡಿದಾಗ ಅದರಲ್ಲಿ ಹಿಮದಿಂದ ಹೊಳೆಯುವ ಬಿಳಿ ಬಣ್ಣದ ಶಿವಲಿಂಗವನ್ನು ನೋಡುತ್ತಾನೆ. ಈ ವಿಷಯವನ್ನ ಬೂಟ ಮಲ್ಲಿಕ್ ಗ್ರಾಮಸ್ಥರಿಗೆ ತಿಳಿಸುತ್ತಾನೆ ಮತ್ತು ಈ ಘಟನೆ ನಡೆದ 3 ವರ್ಷಗಳ ಬಳಿಕ ಮೊದಲ ಅಮರನಾಥ ಯಾತ್ರೆ ಪ್ರಾರಂಭವಾಯಿತು ಎಂದು ಇತಿಹಾಸ ಸಾರುತ್ತದೆ. ಅಂದಿನಿಂದ ಇಂದಿಗೂ ಅಮರನಾಥ ಯಾತ್ರೆ ಪವಿತ್ರವೆಂದು ನಂಬಲಾಗಿದೆ. ವಿಶೇಷವೇನೆಂದರೆ ಮುಸ್ಲಿಂ ಧರ್ಮಕ್ಕೆ ಸೇರಿದಂತಹ ಬೂಟ ಮಲ್ಲಿಕ್ ವಂಶಸ್ಥರು ಈ ಗುಹೆಯನ್ನು ಮತ್ತು ಶಿವಲಿಂಗವನ್ನು ಇಂದಿಗೂ ನೋಡಿಕೊಳ್ಳುತ್ತಿದ್ದಾರೆ. ಭಾರತ ಸರ್ಕಾರವು ಪ್ರತಿ ವರ್ಷ ಮೇದಿಂದ ಆಗಸ್ಟ್ವರೆಗೆ ಅಮರನಾಥ್ ಯಾತ್ರೆಯನ್ನು ಮಾಡಲು ಭಕ್ತಾದಿಗಳಿಗೆ ಅವಕಾಶ ನೀಡುತ್ತದೆ. ಭಾರತೀಯ ಪ್ಯಾರಾಮಿಲಿಟರಿ ಪಡೆ ಮತ್ತು ಕೇಂದ್ರ ಮೀಸಲು ಪಡೆಯ ಕಟ್ಟುಬದ್ಧಾದ ರಕ್ಷಣೆಯು ಈ ಸ್ಥಳಕ್ಕಿದ್ದು ಪ್ರವಾಸಿಗರು ನಿಶ್ಚಿಂತೆಯಿಂದ ದರ್ಶನ ಪಡೆಯಬಹುದು. ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಸ್ಥಿತವಾಗಿರುವ ಅಮರನಾಥವು ರಾಜಧಾನಿ ಶ್ರೀನಗರದಿಂದ 141 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರವನ್ನು ಪಹಲ್ಗಾಮ್ ಪಟ್ಟಣದ ಮೂಲಕ ಚಾರಣ ಮಾಡುತ್ತಾ ತಲುಪಬಹುದಾಗಿದೆ. ಅಮರನಾಥ್ ಯಾತ್ರೆ ಮಾಡುವ ಯಾತ್ರಾರ್ಥಿಗಳು ಮೊದಲಿಗೆ ತಮ್ಮ ಆರೋಗ್ಯದ ಬಗ್ಗಿನ ದಾಖಲೆಯನ್ನು ಅಮರನಾಥ ಯಾತ್ರೆಯ ಅರ್ಜಿಯೊಂದಿಗೆ ಸಲ್ಲಿಸುವುದು ಕಡ್ಡಾಯ. ಇದಕ್ಕೆ ನೀವು ಭಾರತೀಯ ಪ್ಯಾರಾಮಿಲಿಟರಿ ಪಡೆ ಮತ್ತು ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಪೂರ್ವಾನುಮತಿ ಪಡೆಯಬೇಕಾಗುತ್ತದೆ. ಅಮರನಾಥ್ ಯಾತ್ರೆಗೆ ತೆರಳುವ ಪ್ರತಿ ಯಾತ್ರಿಯೂ ಪೂರ್ವಭಾವಿಯಾಗಿ ನೋಂದಾಯಿಸಬೇಕಾಗಿದೆ. ಅದಕ್ಕೆ ಅಗತ್ಯವಿರುವ ಕಾಗದ ಪತ್ರವನ್ನು ಅಮರನಾಥ್ ಯಾತ್ರಾ ಶೈನ್ ಬೋರ್ಡ್ನಿಂದ ಪಡೆದು ನಿಮ್ಮ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಈ ಯಾತ್ರೆಯನ್ನು ಮಾಡಲು 13 ರಿಂದ 75 ವರ್ಷದ ವಯಸ್ಸಿನ ವ್ಯಕ್ತಿಗಳಿಗೆ ಅನುಮತಿ ನೀಡಲಾಗಿದೆ ಮತ್ತು 6 ತಿಂಗಳ ತುಂಬಿದ ಗರ್ಭಿಣಿಯರಿಗೆ ಈ ಯಾತ್ರೆ ಮಾಡುವ ಅವಕಾಶವಿಲ್ಲ. ಒಂದು ವೇಳೆ ನೀವು ಈ ಯಾತ್ರೆಯನ್ನು ಮಾಡಬೇಕೆಂದರೆ ಕೇಂದ್ರ ಸರ್ಕಾರ ನಿಮಗೆ ಸಬ್ಸಿಡಿಯನ್ನು ಕೂಡ ಕೊಡುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬ ಹಿಂದೂ ಅಮರನಾಥ್ ಯಾತ್ರೆಯನ್ನು ಮಾಡಲೇಬೇಕು. ಹೀಗಾಗಿ ಪ್ರತಿ ವರ್ಷ ಸಾವಿರಾರು ಹಿಂದೂ ಭಕ್ತರು ಅಮರನಾಥ ಯಾತ್ರೆಯನ್ನ ಕೈಗೊಳ್ತಾರೆ. ಇತ್ತೀಚೆಗೆ ಮಹಾರಾಷ್ಟ್ರ ರಾಜ್ಯದ ನಾಂದೇಡ್ ಜಿಲ್ಲೆಯ ಕಿರುವಾರು ಗ್ರಾಮದಿಂದ ಒಂದೇ ಕುಟುಂಬದ 18 ಸದಸ್ಯರು ಅಮರನಾಥ ಯಾತ್ರೆಯನ್ನ ಕೈಗೊಂಡಿದ್ದರು. ಅವರು ಕೂಡ ಈ ಮೊದಲು ನಾನು ಹೇಳಿದ ಹಾಗೆ ಎಲ್ಲಾ ಪರ್ಮಿಷನ್ ಗಳನ್ನ ಪಡೆದು ಮೆಡಿಕಲ್ ಟೆಸ್ಟ್ ಮಾಡಿ ಅಮರನಾಥ ಯಾತ್ರೆಯನ್ನ ಪ್ರಾರಂಭಿಸಿದ್ದರು. ಮೊದಲ ಬಾರಿಗೆ ಹೋಗುತ್ತಿದ್ದ ಕಾರಣ ಅಲ್ಲಲ್ಲಿ ಅವರಿಗೆ ಕೆಲವೊಂದು ತೊಂದರೆಗಳಾಗಿವೆ. ಆದರೂ ಕೂಡ ಹರ್ ಹರ್ ಮಹಾದೇವ್ ಎಂದು ಮುಂದುವರೆದಿದ್ದಾರೆ. ಕೊನೆಗೂ ಅಮರನಾಥ ಗುಹೆಯನ್ನ ತಲುಪಿ ಅಮರನಾಥ ಮಹಾದೇವ ಲಿಂಗ ದರ್ಶನವನ್ನ ಪಡೆದಿದ್ದಾರೆ. ತಮ್ಮ ಜನ್ಮ ಸಾರ್ಥಕ ಆಯಿತು ಎಂದುಕೊಂಡಿದ್ದಾರೆ. ಅಲ್ಲಿಂದ ಶ್ರೀನಗರಕ್ಕೆ ಹೋಗಲು ಬಸ್ ಅನ್ನ ಹತ್ತಿಕೊಂಡಿದ್ದಾರೆ. ಅದು ಸಾಯಂಕಾಲ ಸಮಯ. ಬಸ್ ಡ್ರೈವರ್ ಮುಜೀಬ್ ಗಾಡಿಯನ್ನ ಓಡಿಸುತ್ತಿದ್ದ. ಪ್ರಯಾಣಿಕರೆಲ್ಲರೂ ಹರ್ ಹರ್ ಮಹಾದೇವ್, ಅಮರನಾಥ್ ಬಾಬಾ ಕಿ ಜೈ ಎಂದು ಕೂಗುತ್ತಿದ್ದರು. ಅಮರನಾಥ್ದಿಂದ ಶ್ರೀನಗರಕ್ಕೆ ಹೋಗುವ ದಾರಿ ತುಂಬಾ ಅಪಾಯಕಾರಿ ಆಗಿತ್ತು. ಯಾಕಂದ್ರೆ ಒಂದು ಕಡೆ ಬೆಟ್ಟ, ಇನ್ನೊಂದು ಕಡೆ ಪ್ರಪಾತ. ಅದೇನೋ ಗೊತ್ತಿಲ್ಲ. ಮುಜೀಬ್ ಆ ರಸ್ತೆಯಲ್ಲಿ ಬಸ್ ಅನ್ನು ಓಡಾಡಿಸುವ ಒಬ್ಬ ಎಕ್ಸ್ಪರ್ಟ್ ಡ್ರೈವರ್ ಆಗಿದ್ದ. ಆ ದಿನ ಸಾಯಂಕಾಲ ಸುಮಾರು 5:45 ಅವನಿಗೊಂದು ಫೋನ್ ಬರುತ್ತದೆ. ಆ ಫೋನ್ ಪಿಕ್ ಮಾಡಲು ಹೋದಾಗ ಆ ಬಸ್ ಎದುರುಗಡೆ ಒಂದು ಕಾರು ಬಂದಿದೆ. ಇನ್ನೇನು ಆ ಕಾರಿಗೆ ಡ್ಯಾಶ್ ಆಗುತ್ತದೆ ಎಂದು ಸ್ವಲ್ಪ ಬಸ್ ಅನ್ನ ತನ್ನ ಎಡಬದಿಗೆ ತಿರುಗಿಸಿದಾಗ ಆ ಬಸ್ಸು ಮೈಲಿಗಲ್ಲಿಗೆ ದಾಟಿ ಭಯಂಕರ ಪ್ರಪಾತಕ್ಕೆ ಬೀಳುವಂತಹ ಪರಿಸ್ಥಿತಿ ಬರುತ್ತದೆ. ಬಸ್ಸಿನಲ್ಲಿದ್ದ ಸರಿಸುಮಾರು 36 ಜನ ತಮ್ಮ ಕಥೆ ಮುಗಿಯಿತು ಎಂದು ಅಂದುಕೊಂಡಿದ್ದಾರೆ. ಹಾಗೆಯೇ ಪ್ರತಿ ಕ್ಷಣವೂ ಪ್ರತಿ ಉಸಿರಿನಲ್ಲಿಯೂ ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್ ಎಂದು ಎಲ್ಲರೂ ಜಪ ಮಾಡಲು ಪ್ರಾರಂಭಿಸಿದ್ದಾರೆ. ಮುಜೀಬ್ ಕೂಡ ತನ್ನ ಅಲ್ಲಾನ ಜೊತೆ ಅವನು ಕೂಡ ಹರ್ ಹರ್ ಮಹಾದೇವ್ ಎಂದು ಗಾಡಿಯನ್ನ ಹಿಂದೆ ತೆಗೆದುಕೊಳ್ಳಲು ಪ್ರಯತ್ನ ಮಾಡಿದ್ದಾನೆ. ಎಷ್ಟೇ ಪ್ರಯತ್ನ ಪಟ್ಟರೂ ಆಗಿಲ್ಲ. ಜೋರಾಗಿ ಅವನು ಕೂಡ ಹರ್ ಹರ್ ಮಹಾದೇವ್ ಎಂದು ಕೂಗಿದ್ದಾನೆ. ಕ್ಷಣಕಾಲ ಕಣ್ಣು ಮುಚ್ಚಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಅವನ ಮುಂದೆ ಶಿವನ ಹಾಗೆ ಕಾಣುವ ಒಬ್ಬ ವ್ಯಕ್ತಿ ಬಂದು ಆ ಬಸ್ ಅನ್ನ ಹಿಂದಕ್ಕೆ ನೂಕಿದ ಹಾಗೆ ಆಯಿತೆಂದು ಮುಜೀಬ್ ಹೇಳಿಕೊಂಡಿದ್ದಾನೆ. ಕ್ಷಣ ಮಾತ್ರದಲ್ಲಿ ಬಸ್ಸು ರಸ್ತೆಗೆ ಬಂದು ನಿಂತಿತ್ತು. ಇದು ಆ ಮಹಾದೇವನ, ಆ ಅಮರನಾಥನ ಮಹಿಮೆ ಎಂದು ಒಬ್ಬ ಮುಸಲ್ಮಾನ ಆಗಿರುವಂತಹ
ಮುಜೀಬನೇ ಹೇಳಿಕೊಂಡಿದ್ದಾನೆ. ಹೌದು, ಇಲ್ಲವಾದರೆ ಈ ಬಸ್ಸು ಆ ಪ್ರಪಾತಕ್ಕೆ ಬಿದ್ದು ಅಲ್ಲಿದ್ದ ಪ್ರತಿಯೊಬ್ಬ ಯಾತ್ರಿಕರು ಸಾಯಬೇಕಾಗಿತ್ತು ಎಂದು ಅವನೇ ನುಡಿದಿದ್ದಾನೆ. ಹೌದು, ಆ ಮಹಾದೇವನ ಕೃಪೆ ಇದ್ದ ಕಾರಣವೇ ಅಮರನಾಥ ಯಾತ್ರೆಗೆ ತೆರಳಿದ್ದ 36 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೆಲ್ಲವೂ ಆ ಶಿವನ ಮಹಿಮೆ ಎಂದೇ ಎಲ್ಲರೂ ನಂಬಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ಘಟನೆ 2022 ಜುಲೈ 30ರಂದು ನಡೆದ ಒಂದು ನೈಜ ಘಟನೆಯಾಗಿದೆ. ಧರ್ಮ ಏನೇ ಇರಲಿ, ಜಾತಿ ಏನೇ ಇರಲಿ, ಆ ದೇವರು ಒಬ್ಬನೇ, ಅವನ ಮಹಿಮೆ ಅಪಾರ ಅನ್ನುವುದಕ್ಕೆ ಈ ಒಂದು ಸತ್ಯ ಘಟನೆಯೇ ಸಾಕ್ಷಿಯಾಗಿದೆ.